ವಿಧವಾ ವೃದ್ಧಾಪ್ಯ ಮತ್ತು ಇತರ ಪಿಂಚಣಿ ಯೋಜನೆಯಡಿ ನೀಡಲಾಗುತ್ತಿದ್ದ ಮೊತ್ತದ ಪ್ರಮಾಣ 600ರಿಂದ ಏರಿಕೆಯಾಗಿದ್ದರೂ ಕಾರಣಾಂತರಗಳಿಂದ ಹಳೆಯ ಮೊತ್ತವೇ ಪಾವತಿಯಾಗುತ್ತಿದ್ದು ಈ ವ್ಯತ್ಯಾಸವನ್ನು ಸರಿಪಡಿಸಲು ಫಲಾನುಭವಿಗಳು ತಕ್ಷಣ ತಮ್ಮ ಪಡಿತರ ಮತ್ತು ಆಧಾರ್ ಕಾರ್ಡ್ ಸಹಿತ ಗ್ರಾಮ ಕರ್ಣಿಕರನ್ನ ಭೇಟಿಯಾಗಿ ಅರ್ಜಿ ಸಲ್ಲಿಸಬೇಕಾಗಿ ವಾಲ್ಪಾಡಿ ಗ್ರಾಮ ಲೆಕ್ಕಿಗರಾದ ನಿಶ್ಮಿತಾ ಹೇಳಿದರು. ಶಿರ್ತಾಡಿ ಅರ್ಜುನಪುರ ದೇವಸ್ಥಾನದ ಬಳಿಯ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ದ್ವಿತೀಯ ಸುತ್ತಿನ ಗ್ರಾಮ ಸಭೆಯಲ್ಲಿ ಅವರು ಮಾಹಿತಿಯನ್ನ ನೀಡಿ ವಿಚ್ಛೇದಿತರು, ಗಂಡನಿಂದ ಬೇರ್ಪಟ್ಟವರು, ಮನಸ್ವಿ ಯೋಜನೆಯಡಿ ಮಂಗಳಮುಖಿಯರು, ಮೈತ್ರಿ ಯೋಜನೆಯಡಿ ಪಿಂಚಣಿ ಪಡೆಯಲು ಅವಕಾಶವಿದೆ. ಇದೇ ರೀತಿ ಬಿಪಿಎಲ್ ಕಾರ್ಡ್ನ 60 ವರ್ಷದ ಒಳಗಿನವರು ನಿಧನ ಹೊಂದಿದಾಗ ಏಕಗಂಟಿನ ಪರಿಹಾರ ಧನ, ಪ್ರಾಕೃತಿಕ ವಿಕೋಪದಿಂದಾಗುವ ನಷ್ಟಕ್ಕೆ ಪರಿಹಾರ ಧನ ಪಡೆಯಲು ಇರುವ ಅವಕಾಶಗಳ ಬಗ್ಗೆ ಅವರು ವಿವರಣೆಯನ್ನ ನೀಡಿದರು. ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ನೋಡಲ್ ಅಧಿಕಾರಿಯಾಗಿ ಸಭೆಯನ್ನ ನಡೆಸಿಕೊಟ್ಟರು. ಉಪವಲಯ ಅರಣ್ಯಾಧಿಕಾರಿ ಕಾವ್ಯಾರ್, ಗ್ರಾಮಸ್ಥರು ಇಲಾಖೆಯಿಂದ ಬಹುಬಗೆಯ ಗಿಡಗಳನ್ನು ಪಡೆದು ಬೆಳೆಸಲು ಇರುವ ಯೋಜನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರು ಸಬ್ಸಿಡಿಯಲ್ಲಿ ಅಡುಗೆ ಅನಿಲ ಪಡೆಯಲಿರುವ ಯೋಜನೆಯ ಬಗ್ಗೆ ವಿವರಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಶುಭಾ, ಕೃಷಿ ಇಲಾಖೆಯ ಸಂಜು ಸಹಿತ ಹಲವಾರು ಇಲಾಖೆಗಳ ಅಧಿಕಾರಿಗಳು ಇಲಾಖಾ ಮಾಹಿತಿಯನ್ನ ನೀಡಿದರು.